ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ಗುರುಕಾರ್ಯರಾದ 7ನೇ ಸರ್ತಿಗೆ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಬುಧಾರ ಕುಡ್ಲದ ಪ್ರಧಾನ ಆಫೀಸರ್ ಅಧಿಕಾರದೆ ತೊಂಡರು. ಈ ಪೊರ್ತುಡು ಅರೆನ 75ನೇ ವರ್ಷದ ಪುಟ್ಟು ಪರ್ವದ ಆಚರಣೆಲ ನಡೆತುಂಡು. ರಾಜ್ಯ ವಿಧಾನಸಭೆತ ಸಭಾ ಗುರುಕಾರ್ಯರು ಯುಟಿ ಖಾದರ್ ಮಲ್ಲಬಿನ್ನರಾಜ್ ಪಾಲ್ದೆ ತೊಂಡರು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಬ್ಯಾಂಕ್ ಗುರುಕಾರ್ಯರು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ 7ನೇ ಸರ್ತಿಗೆ ಬ್ಯಾಂಕಿದ ಗುರುಕಾರರಾದ ಓಟುಡು ವಿರೋಧದಂತೆ ಗೆಂದಿದ್ದಿದ್ದು ಆರೋಪಕ ನಿರ್ದೇಶಕ ಮಂಡಳಿ ಅಧಿಕಾರದೆ ತೊನ್ನ ಬೊಕಾರನ 75ನೇ ವರ್ಷದ ಪುಟ್ಟು ಪರ್ವದ ಆಚರಣೆ ಬುಧವಾರ ಮಧ್ಯಾಹ್ನ ಕುಡ್ಲದ ಬ್ಯಾಂಕ್ ಪ್ರಧಾನ ಆಫೀಸ್ದ ಸಭಾಂಗಣೋಡು ನಡೆತಂಡು. ನಿರ್ದೇಶಕರು ಐಕಳಬಾಬಾ ದೇವಿಪ್ರಸಾದ್ ಶೆಟ್ಟಿ ಮಾತೆರೆಲ್ನ ಎದುಕೊಂಡಿರು. ಮಲ್ಲಬಿನ್ನಿರಾದ ಪಾಲ್ದೆ ತೊನ್ನ ರಾಜ್ಯ ವಿಧಾನ ಪರಿಷತ್ ಸದಸ್ಯರು ಹರೀಶ್ ಕುಮಾರ್ ಪಾತಿರ್ದು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಇತಿಹಾಸಡು ದಾಖಲೆ ಮಾಡಿಕೊಂಡು ಡಾಕ್ಟರ್ ರಾಜೇಂದ್ರ ಕುಮಾರ್ ವಿರೋಧದ ಅಂತೆ 7ನೇ ಸರ್ತಿಗೆ ಗುರ್ಕಾರರಾದ ಅಧಿಕಾರದ ತೊನೊಂದುಲ್ಲೇರು. 6 ಜಿಲ್ಲೆಡು ಸಹಕಾರಿ ರಂಗನು ಬುಲೆಪೈನ ಮಾತ್ರತ್ತು ಇಡೀ ರಾಜ್ಯಡೆ ಸಹಕಾರಿ ರಂಗವು ಗಟ್ಟಿದ ಪಂಚಾಂಗ ಪಾಡ್ದು ಬ್ಯಾಂಕ್ಲೆನ್ ಬುಲೆಪಾದೇರು. ಅರಣ 75 ವರ್ಷದ ಪುಟ್ಟು ಪರ್ಬದ ಪುರ್ತುಡು ಅರೆಗೆ ಎಡ್ಡೆಪ್ ಬಯಕು ಎಂದು ಪಂಡೇರು. ರಾಜ್ಯದ ದುಂಬುದು ಮಂತ್ರಿ ಅಭಯಚಂದ್ರ ಜೈನ್ ಬುಕ ಜಾಗತಿಕ ಬಂಟೆರ್ನ ಸಂಗೊಲಿನ ಒಕ್ಕೂಟದ ಗುರುಕಾರ್ಯರು ಐಕಳ ಹರೀಶ್ ಶೆಟ್ಟಿ ಪಾತಿರ್ದು ರಾಜೇಂದ್ರ ಕುಮಾರ್ ರೆಗ್ ಎಡ್ಡೆಪ್ ಬಯಕೇರು. ಮಲ್ಲಬಿನ್ನಿರಾದ ಪಾಲ್ದೆ ತೊನ್ನ ರಾಜ್ಯ ವಿಧಾನಸಭೆತ ಸಭಾ ಗುರುಕಾರ್ಯರು ಯುಟಿ ಖಾದರ್ ಪಾತಿರ್ದು ಎನ್ನ ಅಮ್ಮೇರು ಒರ ಅಪೆಕ್ಸ್ ಬ್ಯಾಂಕ್ ದ ನಿರ್ದೇಶಕರಾದಿತ್ತಿರು. ಐದು ಬುಕ್ಕ ನಿರ್ದೇಶಕ ಸ್ಥಾನ ದೆಪ್ಪಾದ ಕೊರ್ನ ರಾಜೇಂದ್ರ ಕುಮಾರ್ ಒವ್ವೇ ಧರ್ಮ ಭೇದದ ಅಂತೆ ಮಲ್ತನ ಸಾಯನು ಏಪಗುಲ ಮರಪೆರಬಲ್ಲಿ ಸಹಕಾರಿ ಕ್ಷೇತ್ರ ಜಿಲ್ಲೆಡು ಈತಿ ಎತ್ತರಗು ಪೋಯರೆ ನಿಕ್ಲು ಮಾತ ಕಾರಣ ಸರಕಾರ ಮಟ್ಟೊಡ್ದು ಎಂಕುಲು ಖಂಡಿತ ಸಾಕಾರ ಕೊರ್ಪ ತೀರ್ಥ ಮಟ್ಟದಕ್ಲೆಗ್ ಜವನೆರಿಗೂ ನಿಕ್ಲಿಡ್ದು ಸಾಯ ಆವಡನ್ನು ಪಂಡೇರು. ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಒತ್ತು ಗುರುಕಾರ್ಯರು ವಿನಯ್ ಕುಮಾರ್ ಸೂರಿಂಜೆ ಬುಕ ನಿರ್ದೇಶಕ ಮಂಡಳಿ ಅಧಿಕಾರದ ತೊಂಡೇರು. ರಾಜೇಂದ್ರ ಕುಮಾರ್ನ 75ನೇ ವರ್ಷದ ಪುಟ್ಟು ಪರ್ಬ ಆಚರಣೆ ಈ ಪೊರ್ತುಡು ನಡೆತಂಡು. ಯುಟಿ ಖಾದರ್ ಸೇರ್ನಂಚ ಬಿನ್ನೆ ರೀತಿದು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ದಕ್ಲು ಜಿಲ್ಲೆದ ಮಾತಾ ಸಹಕಾರಿ ಬ್ಯಾಂಕ್ ದಕ್ಲು ಸೇರ್ದು ರಾಜೇಂದ್ರ ಕುಮಾರ್ ರೆಗ್ ತರೆಕ್ ಪೇಟದೀದು ಭಾರಿ ಮಲ್ಲ ಮಾಲೆ ಪಾಡ್ದು ಸಮ್ಮಾನದ ಮರ್ಯಾದೆ ಮಲ್ತೀರು. ನಿರ್ದೇಶಕ ಮಂಡಳಿ ದಕ್ಲು ಬೊಳ್ಳಿದ ಗದೆ ಕೊರ್ದು ಮರ್ಯಾದೆ ಸಂದಾಯಿತ ಮಲ್ತೀರು. ರಾಜೇಂದ್ರ ಕುಮಾರ್ ಕೇಕ್ ಕತ್ತರಿದು ತಾನು ಪುಟ್ಟುನ 75ನೇ ವರ್ಷದ ಅಮೃತ ಮಹೋತ್ಸವ ಆಚರಣೆ ಮಲ್ತೀರು. ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಪಾತಿರ್ದು ಮಾತೆರ್ನಲ ಸಾಕಾರಡು ಸಂಸ್ಥೆ ಬುಲೆವುಂಡು ಪನ್ಪನೆಕ್ ಒಡಿಪು ಸೇರ್ದುಪ್ಪುನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದ ಸಹಕಾರಿ ಕ್ಷೇತ್ರೋಣಿ ಮಾದರಿಯಾದುಂಡು ಓಲ್ಲ ರಾಜಕಾರಣ ಮಲ್ಪಂದೆ ರೈತರ್ನ ಬಗೆಟ್ ಚಿಂತನೆ ಮಲ್ತದು ಸಹಕಾರ ಕುರುಪುನ ಸಂಸ್ಥೆ ಇತ್ತಂಡ ಅವು ಈ 2 ಜಿಲ್ಲೆದ ಸಂಸ್ಥೆ ಆದುಂಡು. ಬೇತೆ ಜಿಲ್ಲೆಲೆಡು ಪಣವದ ಕಷ್ಟಡು ರೈತೆ ಜೀವದ ತೊನ್ನೆನ್ ತೂತಾರೆ ಅಣ ನಮ್ಮ 2 ಜಿಲ್ಲೆಡು ಪುಣ್ಯವು ಅಂಚಿನ ನಡತದಜಿ ಒಂದೇನು ರಾಷ್ಟ್ರದ ಚರಿತ್ರೆಡು ಬರೆದಿ ಒಲಿ ಮಾತ ಸಹಕಾರಿ ಬಂದುಲೆಗ್ ಸೊಲ್ಮೆ ಸಂದಾದು ಮೆಚ್ಚುಗೆ ತೆರಿಪಾವುದಿಲ್ಲ ಎಂದು ಪಂಡೇರು. ಓಟದ ಅಧಿಕಾರಿ ಆದಿತ್ಯನಾರ್ ಕುಡ್ಲದ ಸಹಾಯಕ ಕಮಿಷನರ್ ಹರ್ಷವರ್ಧನ್ ಬ್ಯಾಂಕ್ದ ನಿರ್ದೇಶಕರೈನ ಟಿ.ಜಿ. ರಾಜರಾಮ ಭಟ್ ಭಾಸ್ಕರ ಎಸ್ ಕೋಟ್ಯನ್ ಎಂ ವಾದಿರಾಜ ಶೆಟ್ಟಿ ಶಶಿಕುಮಾರ್ ರೈ ಬಾಲ್ಯೊಟ್ಟು ಎಸ್ ರಾಜು ಪೂಜಾರಿ ಎಂ ಮಹೇಶ್ ಹೆಗ್ಡೆ ಬಿ ಅಶೋಕ್ ಕುಮಾರ್ ಶೆಟ್ಟಿ ಕೆ ಹರಿಶ್ಚಂದ್ರ ಮೋನಪ್ಪ ಶೆಟ್ಟಿ ಎಕ್ಕರ್ ಜೆ ಜಯರಾಜ್ ಬಿರೈ ಎಸ್ ಬಿ ಜಯರಾಮ್ ರೈ ಎಸ್ ಎನ್ ಮನ್ಮಥ ಕುಶಲಪ್ಪ ಗೌಡ ಬೊಕ ಮುಖ್ಯ ಕಾರ್ಯತುವಣ್ಣಾಧಿಕಾರಿ ಪಾಲ್ದೆ ತೊಂಡರು. ನಮ್ಮ ಕುಡ್ಲ ಚಾನೆಲ್ ನಿರ್ದೇಶಕರು ಲೀಲಾಕ್ಷ ಬಿಕರ್ಕೆರ ಸೇರ್ನಂಚ ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ರೆಗ್ ಎಡ್ಡೆಪ್ಪು ಬಯಕೇರು. ಒಂದು ಸಂಸ್ಥೆ ಮೇಲೆ ಬಂದಾಗ ಸಂಸ್ಥೆ ಮಾಲೀಕರಿಗೆ ಮಾತ್ರ ಪ್ರಯೋಜನ ಇಲ್ಲ, ಅಲ್ಲಿ ಕೆಲಸ ನಿರ್ತ ಸಾವಿರಾರು ಮಂದಿಗಳದ್ದು ಪ್ರಯೋಜನ ಇವತ್ತು ಆಗ್ತದೆ. ಅದಕ್ಕಾಗಿ ಎಲ್ಲರಿಗೆ ಒಂದೊಂದು ಸಂಸ್ಥೆಗೆ ನಾವು ಬಲಿಷ್ಠ ಅದಕ್ಕೆ ಸಹಕಾರ ಕೊಟ್ಟಾಗ ಅದರ ಮುಖ ಪರೋಕ್ಷವಾಗೋದು ಸಮಾಜಕ್ಕೆ ಸಿಕ್ಕುವಂಥ ಅವಕಾಶ ಆಗ್ತದೆ. ಅವತ್ತು ತಾವು ಕೊಟ್ಟಂಥ ಆತ್ಮವಿಶ್ವಾಸ ಮತ್ತು ಧೈರ್ಯ ಮತ್ತು ಸಹಕಾರ ಇವತ್ತು ಆ ಒಂದು ಸಂಸ್ಥೆಯಲ್ಲಿ ಸುಮಾರು 5,000 ಅಧಿಕ ಎಲ್ಲ ಜಾತಿ ಎಲ್ಲ ಮತ ವರ್ಗದ ಜನಸಾಮಾನ್ಯ ಕುಟುಂಬ ಕೆಲಸ ಮಾಡಿಕೊಂಡು ಇಡೀ ಕುಟುಂಬವೇ ಇವತ್ತು ಚೆನ್ನಾಗಿ ಮುಂದೆ ಹೋಗುವಂಥ ಅವಕಾಶ ಇದೊಂದು ಪರೋಕ್ಷವಾಗಿ ಯಾವ ರೀತಿ ಬ್ಯಾಂಕ್ ಮತ್ತು ಸಹಕಾರಿ ಕ್ಷೇತ್ರ ಸಹಕಾರ ಮಾಡುವುದಂತ ಸ್ಪಷ್ಟವಾದ ಉದಾಹರಣೆ. ಅದಕ್ಕಾಗಿ ಇದಕ್ಕೆಲ್ಲ ಕೂಡ ಸೇರಿಸಿಕೊಂಡು ನಿಮಗೆ ನನ್ನ ವಿಶೇಷ ಅಭಿನಂದನೆ ಶುಭಾಶಯ ಇವತ್ತು ಸಲ್ಲಿಸಿ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಮತ್ತು ರಾಜ್ಯದ ಜನತೆಯ ಪರವಾಗಿ ಸನ್ಮಾನ್ಯ ರಾಜೇಂದ್ರ ಕುಮಾರ್ ಅವರನ್ನು ಎಲ್ಲರ ಪರನ್ನ ಅಭಿನಂದನೆ ಶುಭಾಶಯ ಸಲ್ಲಿಸುತ್ತಾ ಈ ಒಂದು ಸಹಕಾರಿ ರಂಗವನ್ನು ಇಷ್ಟೊಂದು ಉತ್ತುಂಗಕ್ಕೆ ಏರಿಸಿ ನಮ್ಮ ಜಿಲ್ಲೆಗೆ ಈ ಒಂದು ಸಹಕಾರಿ ರಂಗದಲ್ಲಿ ದೊಡ್ಡ ಹೆಸರನ್ನ ಸನ್ಮಾನ್ಯ ರಾಜೇಂದ್ರ ಕುಮಾರ್ ಅವರು ಮಾಡಿಕೊಟ್ಟಿದ್ದಾರೆ. ಇವತ್ತು ಈ ಸಂದರ್ಭ ನಾನು ಅವರಿಗೆ ಅಭಿನಂದಿಸುವುದಿಷ್ಟೇ. ಇನ್ನು ಈ ಒಂದು SCDCC ಬ್ಯಾಂಕಿನ ಇತಿಹಾಸ ನೀವೇನು ನಿರ್ಮಿಸಿದ್ದೀರಿ, ಈ ಒಂದು ಬ್ಯಾಂಕ್ ಏನು ಬಲಿಷ್ಠವಾಗಿದೆ, ಇನ್ನು ಈ ಇಡೀ ರಾಜ್ಯಕ್ಕೆ ಇದನ್ನು ವಿಸ್ತರಿಸಿ ಸಹಕಾರಿ ರಂಗದ ಎಲ್ಲರಿಗೂ
ಇದರಿಂದ ಬಹಳಷ್ಟು ಉಪಯೋಗಿ ಆಗುವಂತೆ ನೀವು ಇಷ್ಟರವರೆಗೆ ಯಾವ ರೀತಿಯಲ್ಲಿ ಸೇವೆ ಸಲ್ಲಿಸಿದ್ದೀರಾ ಇನ್ನಷ್ಟು ನಿಮಗೆ ಸೇವೆ ಸಲ್ಲಿಸುವ ಶಕ್ತಿ ಆಯುರಾರೋಗ್ಯವನ್ನು ಭಗವಂತ ಕರುಣಿಸಲಿ ಎಂದು ಹೇಳಿ ದೇವರಲ್ಲಿ ಪ್ರಾರ್ಥಿಸಿಕೊಂಡು 3.5 ಕೋಟಿ ರೂಪಾಯಿ ವ್ಯವಹಾರ ಇದ್ದದನ್ನು 13,000 ಕೋಟಿಗೆ ಕೊಂಡೋಗಿ ಮುಟ್ಟಿಸುವಂತಹ ಕೆಲಸ MN ರಾಜೇಂದ್ರ ಕುಮಾರ್ ಮಾಡಿ ತೋರಿಸಿದ್ದಾರೆ. SCDCC ಬ್ಯಾಂಕ್ ಈ ಬ್ಯಾಂಕ್ ಸಹಕಾರಿ ಬ್ಯಾಂಕಿನ ಮುಖಾಂತರ ನಮ್ಮ ಹಳ್ಳಿಯ ರೈತರಿಗೆ ಇವತ್ತು ಶಕ್ತಿ ತುಂಬುವಂಥ ಕೆಲಸ ಕೂಡ ಆಗ್ತಾ ಇದೆ. ರೈತ ಸ್ವಾವಲಂಬಿಯಾಗಿ ಇವತ್ತು ಕೃಷಿ ಮಾಡುವಂಥ ಕೆಲಸ, ಅದರೊಡನೆ ಅವರ ಬದುಕನ್ನು ಕಟ್ಟಿಕೊಳ್ಳುವಂಥ ಕೆಲಸ ಇವತ್ತು ಆಗ್ತಾ ಇದೆ ಮಾತನ್ನು ಇಲ್ಲಿ ಉಲ್ಲೇಖಿಸಲಿಕ್ಕೆ ನಾನು ಇಚ್ಛಿಸ್ತೇನೆ. ನಮ್ಮ ಸಹಕಾರಿ ಕ್ಷೇತ್ರ ಇನ್ನಷ್ಟು ಬೆಳೆಯಲಿ, ಇನ್ನಷ್ಟು ರೈತರ ಸೇವೆ ಮಾಡಲಿಕ್ಕೆ, ಕೃಷಿಕರಿಗೆ ನಾವು ಸೇವೆ ಮಾಡುವಂಥ ಅವಕಾಶವನ್ನು ಮಾಡಿಕೊಡುವ ಇದು ರಾಜ್ಯದಲ್ಲಿ ಮಾತ್ರ ಅಲ್ಲ, ರಾಷ್ಟ್ರದಲ್ಲೇ ಒಂದು ರೆಕಾರ್ಡ್ ಆಗಿ ಮೂಡಿ ಬಂದಿದೆ. ಯಾಕೆ ಹೇಳಿದರೆ ಈ ರೀತಿಯಾಗಿ ಒಂದು ಅವಿರೋಧವಾಗಿ ಒಂದು ಜಿಲ್ಲಾ ಬ್ಯಾಂಕಿನಲ್ಲಿ ಚುನಾವಣೆ ಇಲ್ಲದೆ ಆಡಳಿತ ಮಂಡಳಿ ಸದಸ್ಯರು ಮತ್ತು ಅಧ್ಯಕ್ಷರನ್ನು ಆರಿಸುವುದು ಕಷ್ಟದ ಕೆಲಸ. ಅಂಥದ್ರಲ್ಲಿ ನಮ್ಮ ಜಿಲ್ಲೆ ರಾಜ್ಯಕ್ಕೆ ಮಾದರಿಯಾಗುವ ರೀತಿಯಲ್ಲಿ ಅವಿರೋಧವಾಗಿ ಚುನಾಯಿಸಿ ಯಾವುದೇ ಪಕ್ಷ ಭೇದವಿಲ್ಲದೆ ಎಲ್ಲರನ್ನು ಒಟ್ಟುಗೂಡಿಸ್ಕೊಂಡು ಆರಿಸಿಕೊಟ್ಟಿದ್ದೀರಿ. ತಮಗೆಲ್ಲ ನನ್ನ ವೈಯಕ್ತಿಕ ನಮನಗಳನ್ನು ಸಲ್ಲಿಸ್ತೇನೆ. ತಿರುವನಂತಪುರ ಕಾಸರಗೋಡು ನಡುತ್ತಾ ವಂದೇ ಭಾರತ್ ರೈಲನ್ನು ಕುಡ್ಲಮುಟ್ಟ ದುಮ್ಮಕೊನಪುನೆಕ್ ಅಂಗಾರೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ಕೊಡ್ತೇರು. ದೇಶದೋರ್ಮೆಡು 10 ರೈಲಿಗೂ ಚಾಲನೆ ಕೊರೆತ ಒಟ್ಟಿಗೂ 6 ಚಾಲನೆ ಕೊಡ್ತೇರು. ತಿರುವನಂತಪುರ ಕಾಸರಗೋಡು ನಡುತ್ತಾ ವಂದೇ ಭಾರತ್ ರೈಲನ್ನು ಕುಡ್ಲಗ್ ದುಮ್ಮಕೊನೋಡು ಪನ್ಪುನ ಒತ್ತಾಯದ ಮಿತ್ತು ಕೇಂದ್ರ ರೈಲ್ ಮಂತ್ರಿ ಐಕ್ ಒಪ್ಪಿಗೆ ಕೊಡ್ತಿದ್ದರು. ದೇಶದೋರ್ಮಿಡು ಪ್ರಧಾನಿ ನರೇಂದ್ರ ಮೋದಿ 10 ಹೊಸ ವಂದೇ ಭಾರತ್ ರೈಲನ್ನು ಅಂಗಾರೆ ಉದಿಪನ ಮಲ್ಪನಗ ಕಾಸರಗೋಡು ಕುಡ್ಲ ಮುಟ್ಟಗ್ಲ ಚಾಲನೆ ಕೊಡ್ತೇರು. ಕೇರಳ ಬೊಕ್ಕ ಕರ್ನಾಟಕ 2 ರಾಜ್ಯದ ಜನಕ್ಲಿನ ಒಂದು ಒತ್ತಾಯ ಆದಿತ್ತುಂಡು. ರೈಲು ಕುಡ್ಲಮುಟ್ಟ ದುಂಬುಕೊನುಂಡ 2 ರಾಜ್ಯಗಳ ಎಡ್ಡೆ ಎಂದು ಒಂದೇ ಅಭಿಪ್ರಾಯ ಮೂಡಿದಿತ್ತುಂಡು. ತಿರ್ಗಾಟದಕ್ಕಲು ಉದ್ಯಮಿಲು ಬೊಕ್ಕ ಬೇತ ಪ್ರಯಾಣ ಮಲ್ಪನಕ್ಲೆಗ್ಲ ಅನುಕೂಲ ಪನ್ಪಿನ ದಿಟ್ಟಿಡು ಬೇಡಿಕೆ ದುಂಬುದಿತ್ತುಂಡು. ಅಂಚಾದ ಕುಡ್ಲಗ ದುಂಬುಕೊನೆ ರೀತಿನ ವಂದೇ ಭಾರತ್ ರೈಲ್ ಸಂಚಾರಗೂ ಚಾಲನೆ ಕೊಡ್ತುಂಡು. ಈ ಪೊರ್ತುಡು ಪಾತಿರ್ನ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಮುಂದೊಂಜಿ ಮಲ್ಲ ಪದ್ಯ ಆದಿತ್ತದು ಪ್ರಯಾಣ ಮಲ್ಪನ ಮಾತಾವರ್ಗದ ಜನಕ್ಲೆಗೂ ಅನುಕೂಲ ಆಯರ್ ಉಂಡು ಎಂದು ಪಂಡಿರು. ಭಾಳ ದಿನಗಳ ಬೇಡಿಕೆ ವಂದೇ ಭಾರತ್ ಮೊದಲ ಬಾರಿಗೆ ತಿರುವನಂತಪುರದಿಂದ ಕಾಸರಗೋಡುವರೆಗೆ ಆಗಿತ್ತು. ಆಗಲೇ ಈ ಭಾಗದ ಜನ ನಮಗೆ ಅದನ್ನು ಮಂಗಳೂರುವರೆಗೆ ವಿಸ್ತರಣೆ ಮಾಡಬೇಕು ಅನ್ನತಕ್ಕಂಥ ಬೇಡಿಕೆಗಳನ್ನು ಇಟ್ಟಿರು. ಅತಿ ಹೆಚ್ಚು ಶಬರಿಮಲೆಗೆ ಹೋಗುವವರಿಗೆ ಇದು ಲಾಭಯುಕ್ತ ಆಗ್ತದೆ ಅನ್ನುವಂಥ ಕಾರಣಕ್ಕೋಸ್ಕರ ಹಾಗಾಗಿ ಆಗ ಮನವಿ ಮಾಡಿದಾಗ ಕೊಡ್ತೇನೆ ಅಂತ ಹೇಳಿದರು. ಇವತ್ತು ಅದನ್ನು ಪೂರ್ಣ ಪ್ರಮಾಣದಲ್ಲಿ ವಿಸ್ತರಣೆಯನ್ನು ಮಾಡಿದರೆ ಇವತ್ತಿಂದ ಅದು ಪ್ರಯಾಣವನ್ನು ಪ್ರಾರಂಭ ಮಾಡುತ್ತದೆ. ಇದರಿಂದ ವಿಶೇಷವಾಗಿ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗತಕ್ಕಂಥ ಮಂಗಳೂರಿನ ಜನತೆ, ಗುರುವಾಯೂರು ಇರ್ಬೋದು, ಶಬರಿಮಲೆ ಇರ್ಬೋದು, ಅನಂತ ಪದ್ಮನಾಭನ ಕ್ಷೇತ್ರಕ್ಕೆ ಹೋಗುವವರಿಗೆ ಲಾಭ ಆಗುತ್ತೆ. ಸಾಮಾಜಿಕ ಜಾಗೃತಿ ಅಡಿಯಲ್ಲಿ ಕೊಚ್ಚಿಯಲ್ಲಿರ್ತಕ್ಕಂಥ ಮಾತಾಮೃತ ಮಠಕ್ಕೆ ನಿರಂತರ ಹೋಗತಕ್ಕಂಥ ಟೀಮ್ ಇದೆ. ಮೂರನೇದು, ಇಲ್ಲಿಂದ ವ್ಯಾಪಾರಕ್ಕೋಸ್ಕರ ಕೇರಳದಲ್ಲಿ ಹೆಚ್ಚು ಸಂಬಂಧಗಳಿರ್ತಕ್ಕಂಥವರಿದೆ. ಕೇರಳದವರು ಉದ್ಯೋಗಿಗಳಾಗಿ ಮಂಗಳೂರಲ್ಲಿ ಬಹಳಷ್ಟು ಜನ ಇದ್ದಾರೆ. ಇವರೆಲ್ಲರಿಗೂ ಲಾಭದಾಯಕ ಆಗುತ್ತೆ. ಕರ್ನಾಟಕಡು ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯರು ಓಟದ ಪೊರ್ತುಡು ಕೊರ್ತಿನ ಗ್ಯಾರಂಟಿ ಮಾತಾ ಸೋತುದುಂಡು. ಅಂಚಾದು ಜನ ಮೋದಿ ಗ್ಯಾರಂಟಿನು ನಂಬುದೆರೆಂದು ಮಹಾರಾಷ್ಟ್ರದ ಒತ್ತು ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಕುಡ್ಲಡ್ ಪಂತೆರು. ಮಹಾರಾಷ್ಟ್ರದ ಒತ್ತು ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅಂಗಾರೆ ಕುಡ್ಲಡ್ ಮಾಧ್ಯಮದ ಕ್ರೀಡ ಪಾತಿರ್ದು ಓಟದಪ್ಪಗ ಸಿದ್ದರಾಮಯ್ಯರ್ ಕೊರ್ನ ಗ್ಯಾರಂಟಿ ಮಾತಾ ಸೋತುಂಡು. ಇತ್ತೆ ಜನ ಮೋದಿ ಗ್ಯಾರಂಟಿಲಿನ ನಂಬುದೇರು. ಮೋದಿಯರ್ನ ಗ್ಯಾರಂಟಿಲಿಡು ಒವೇಲೋಪ ಅವಂದು ಕರ್ನಾಟಕದ ಜನ ಮೋದಿ ಬಿರಿಸಾಯಗೂ ಉಂಟುದಿತ್ತದು. ಈ ಸರ್ತಿ ಕರ್ನಾಟಕಡು ಬಾರಿ ಅಂತರಡು ಬಿಜೆಪಿ ಗೆಂದದು ದಾಖಲೆ ಮಲ್ಪೊಂದು ಪಂಡಿರು. ಭಾರತೀಯ ಜನತಾ ಪಕ್ಷ ಒಟ್ಟುಗೂ ಮಾತಾ ಅಟ್ಟನೆಲಿನ ಮಲ್ತೊಂದುಂಡು. ರಾಷ್ಟ್ರದ ಭದ್ರತೆ ವಿಚಾರ ಬಂದಾಗ ಒವೇ ಸಂಗತಿಲಿನ ತನಿಖೆಗೂ ಮಹಾರಾಷ್ಟ್ರದ ATS ಬಿರಿಸಾಯ ಕೊರ್ಪುಂಡು. ಒಂಜಿ ರಾಜ್ಯ ಬೊಕ್ಕೊಂಜೆಕ್ ಸಾಯ ಕೊರಿಯರೆ ಎಂಕುಲು ಏಪಲ ತಯಾರುಲ್ಲ.
ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಎಂಕುಲು ಏಪುಗ್ಲ ಮಲ್ಪುಜ ಒವ್ವೇ ರಾಜ್ಯದ ಸರ್ಕಾರಗೂ ಸಹಾಯ ಕೊರಿಯರೆ ಎಂಕುಲು ಖಂಡಿತವಾದ್ಲ ಕೆಲಸ ಮಲ್ಪು ಅಂದು ಮಹಾರಾಷ್ಟ್ರದ ಒತ್ತು ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಪಂಡಿರು. कर्नाटक में कांग्रेस की सिद्धरमैया सरकार ने चुनाव के समय जो गारंटी दी थी वो सारी गारंटी फेल हो गई है और अब लोगों का विश्वास ये केवल मोदी जी की गारंटी पर है, क्योंकि लोग ये मानते हैं कि मोदी जी की गारंटी यानी गारंटी की गारंटी है और पूरा कर्नाटक मोदी जी के पीछे खड़ा है। एक अनप्रेसिडेंटेड अभूतपूर्व इस प्रकार की विजय कर्नाटक में लोकसभा के चुनाव में बीजेपी को हासिल होगी और हम लोग रिकॉर्ड विन के साथ कर्नाटक में जीतेंगे। देखिए, जहाँ पर नेशनल सिक्योरिटी की बात होती है वहाँ पर कोई स्टेट नहीं होता, सारे स्टेट हम साथ में हैं। जो भी मदद महाराष्ट्र की चाहिए, महाराष्ट्र ATS की चाहिए, वो सारी मदद हम करने को तैयार है। हमारा एक ही मानना है कि इस प्रकार की घटनाओं को गंभीरता से लिया जाना चाहिए और केवल वोट बैंक पॉलिटिक्स के लिए किसी घटना को सप्रेस करना, उसको अलग अंजाम देना या उस घटना को छुपाना, इस प्रकार की बात नहीं होनी चाहिए। बाकी जो भी मदद लगेगी, देश की सरकार हो या किसी भी राज्य की सरकारों में एक दूसरे को मदद करते हैं। ಕುಡ್ಲನಗರದ ಸರ್ಕಿಟ್ ಹೌಸ್ ಹಿಡಿದು ವಿಜಯ ಮುಟ್ಟದ ಮಾರ್ಗಗೂ ಜಾರ್ಜ್ ಫೆರ್ನಾಂಡಿಸ್ ಪುದರ್ದಿಯರ ಸರ್ಕಾರ ಒಪ್ಪಿಗೆ ಕೊಡ್ತುನೊಂದು ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಅಂಗಾರೆ ಸುದ್ದಿಕುಟೋಡು ತೆರಿಪಾದಿರು. ಕುಡ್ಲದ ಮೇಯರ್ ಸುಧೀರ್ ಶೆಟ್ಟಿ ಅಂಗಾರೆ ಮಹಾನಗರ ಪಾಲಿಕೆಡು ಸುದ್ದಿಕುಟೋಡು ಪಾತಿರ್ದು ಕುಡ್ಲ ನಗರದ ಸರ್ಕಿಟ್ ಹೌಸ್ ಹಿಡಿದು ವಿಜಯ ಮುಟ್ಟದ ಮಾರ್ಗಗೂ ಜಾರ್ಜ್ ಫೆರ್ನಾಂಡಿಸರ್ನ ಪುದರ್ದಿಯರೆ ರಾಜ್ಯ ಸರ್ಕಾರ ಒಪ್ಪಿಗೆ ತೆರಿಪಾದನೆಂದು ಪಂಡಿರು. ದುಂಬದ ಮೇಯರ್ ಜಯಾನಂದ ಅಂಚನ್ ಅಧಿಕಾರಡುಪ್ಪುನಗ ಈ ವಿಚಾರ ಕುಡ್ಲ ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಟು ಚರ್ಚೆ ಆದಿತ್ತಂಡು. ಐದು ಬುಕ್ಕ ಮಾರ್ಗಗೂ ಜಾರ್ಜ್ ಫೆರ್ನಾಂಡಿಸರ್ನ ಪುದರ್ದೀಪನ ಪ್ರಸ್ತಾವನೆನು ಸರ್ಕಾರಗೂ ಕಡ್ಪುರ್ದಿತ್ತಿರಂದು ಮೇಯರ್ ಪಂಡಿರು. ಸರ್ಕಾರ ಒಂದೇನು ಲೆಕ್ಕಗುದಿತ್ತೊಂದು ಒಪ್ಪಿಗೆ ಕೊನ್ನೆಕ್ ಸರ್ಕಾರಗೂ ಸೊಲ್ಮೆ ಸಂದಾವಣದ್ದು ಹಾರ್ಪಂಡಿರು. ಜಾರ್ಜ್ ಫೆರ್ನಾಂಡಿಸರ್ ಒರ್ಮಸರ್ತಿ ಲೋಕಸಭೆ ಓಟುಡು ಗೆಂದಿನ ಕಾರ್ಮಿಕ ನಾಯಕರಾದಿತ್ತರು. ಕುಡ್ಲಗು ಕೊಂಕಣ ರೈಲ್ವೆ ಕನತಿನ ಹರಿಕಾರ್ಯರು ಆದಿತ್ತದು ಪದ್ಮ ವಿಭೂಷಣ ಪ್ರಶಸ್ತಿನ ಪಡೆಯಿನಾರು. ಲೋಕಸಭಾ ಓಟುಡು ಬುಕ್ಕ ಮಾರ್ಗಗೂ ಪುದರ್ದೀಪನ ಕಾರ್ಯಕ್ರಮ ನಡ್ಪಾವಣದ್ದು ಸುಧೀರ್ ಶೆಟ್ಟಿ ಪಂಡಿರು. ಮಹಾನಗರ ಪಾಲಿಕೆ ಸ್ಥಾಯಿ ಸಮಿತಿ ಗುರ್ಕಾರ್ಯರು ಗಣೇಶ್ ಕುಲಾಲ್, ಲೋಹಿತ್ ಅಮೀನ್ ಸುದ್ದಿ ಕುಟುಡಿದ್ದರು. ಜಾರ್ಜ್ ಫೆರ್ನಾಂಡಿಸ್ ರವರು 1930 ಜೂನ್ 3ರಂದು ನಮ್ಮ ಮಂಗಳೂರಿನ ಬಿಜೈನಲ್ಲಿ ಜಾನ್ ಜೋಸೆಫ್ ಫೆರ್ನಾಂಡಿಸ್ ಮತ್ತು ಆಲಿಸ್ ಮಾರ್ತಾ ಫೆರ್ನಾಂಡಿಸ್ ರವರ 6 ಮಕ್ಕಳಲ್ಲಿ ಹಿರಿಯ ಮಗನಾಗಿ ಜನಿಸಿ ಸಮಾಜದ ದೀನದಲಿತ, ಬಡ ಮತ್ತು ದುರ್ಬಲ ವರ್ಗಗಳಿಗೆ ಸಮರ್ಪಿತ ಮತ್ತು ಬದ್ಧತೆಯ ಸೇವೆ ನೀಡಿದ ಮಹಾನ್ ಒಬ್ಬ ವ್ಯಕ್ತಿಯಾಗಿ 1961ರಿಂದ 1968 ತನಕ ಮುಂಬಯಿಯ ಮುನ್ಸಿಪಲ್ ಕಾರ್ಪೊರೇಟರ್ ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಕಟೀಲು ಉಳ್ಳಂಜೆ ತಿರ್ಗಸ್ ಕೈತಲು ಮುಗ್ರೋಡಿ ಕನ್ಸ್ಟ್ರಕ್ಷನ್ ದ ಸುಧಾಕರ್ ಶೆಟ್ಟಿ ಸೇವಾರೂಪಡು ಹೊಸ ಎತ್ಕೊನ್ನ ದ್ವಾರ ಕಟ್ಟಾಯರೆ ಇತ್ತದು ಶಿಲಾನ್ಯಾಸ ಕಾರ್ಯಕ್ರಮ ಅಂಗಾರೆ ನಡೆತಡು. ಕಟೀಲು ಉಲ್ಲಂಜೆ ತಿರ್ಗಸ್ ಕೈತಲು ಸ್ವಾಗತ ದ್ವಾರ ಕಟ್ಟುನೆಕ್ ಶಿಲಾನ್ಯಾಸ ಕಾರ್ಯಕ್ರಮ ಅಂಗಾರೆ ಕಾಂಡೆ ನಡೆತಂಡು. ಶಿಬರೂರು ವೇದವ್ಯಾಸ ತಂತ್ರಿ ಧಾರ್ಮಿಕ ವಿಧಿವಿಧಾನಗಳು ನಡಪಾದ ಕೊರಿಯರು. ವೇದವ್ಯಾಸ ತಂತ್ರಿ ಪಾತಿರ್ದು ಮೋಹನ್ ಕನ್ಸ್ಟ್ರಕ್ಷನ್ ಸಂಸ್ಥೆ ಕಟೀಲ್ ಶ್ರೀ ದೇವಿನ ಉಚ್ಚಯದ ಪೊರ್ತೋಡು ಕೊಡಮಂದಾಯ ದೈವದ ಭೇಟಿಗೆ ಪೋಪನ ಸಾದಿಡು ಭವ್ಯವಾಯಿನ ಸ್ವಾಗತ ಗೋಪುರ ಕಟ್ಟೆರೆ ದುಂಬು ಬೈದಿನವು ಸಂತೋಷದ ವಿಚಾರ. ಸೇವಾಕರ್ತಿರ್ನ ಇಚ್ಛೆದಂಚ ಏಪ್ರಿಲ್ 20 ವರ್ಷದ ಜಾತ್ರೆದ ಪೊರ್ತೋಡು ಗೋಪುರ ಲೋಕಾರ್ಪಣೆ ಆವಡು. ಶ್ರೀದೇವಿ ಬೊಕ್ಕ ಕೊಡಮಂದಾಯ ದೈವ ಭಕ್ತಿರ್ನ ಆಸೆಲಿನ ನಡಪಾದ ಕೊರಡನ್ ಪಂಡಿರು. ಕಟೀಲು ಶ್ರೀ ಹರಿನಾರಾಯಣ ದಾಸ ಆಸ್ರಂಡಿರು ಸೇವಾಕರ್ತುಲು ಮುಗ್ರೋಡಿ ಕನ್ಸ್ಟ್ರಕ್ಷನ್ ದ ಸುಧಾಕರ್ ಶೆಟ್ಟಿ ಬೊಕ್ಕ ಇಂಜಿನಿಯರ್ಲೆಗ್ ಪ್ರಸಾದ ಕೊರ್ದು ಎಡ್ಡೆಪ್ಪು ಬೈಕೇರು. ಶಿಬರೂರು ಗುತ್ತಿನಾರು ಉಮೇಶ್ ಎನ್ ಶೆಟ್ಟಿ, ಪ್ರದ್ಯುಮ್ನ ರಾವ್ ಕೈಯೂರು ಗುತ್ತು, ತುಕಾರಾಮ್ ಶೆಟ್ಟಿ ಪರ್ಲಬೈಲ್ ಗುತ್ತು, ಜಿತೇಂದ್ರ ಶೆಟ್ಟಿ ಕೊರಿಯಾರ್ ಗುತ್ತು, ಸುಬ್ರಹ್ಮಣ್ಯ ಪ್ರಸಾದ್ ಕೊರಿಯಾರ್, ಮಧುಕರ್ ಅಮೀನ್, ಚಂದ್ರಹಾಸ್ ಶಿಬರೂರು, ವಿನೀತ್ ಶೆಟ್ಟಿ ಕೊರಿಯಾರ್ ಹೊಸಮನೆ, ದೇವಪ್ರಸಾದ್ ಶೆಟ್ಟಿ ಕೋಡೆತ್ತೂರು ಹೊಸಮನೆ, ಮುಗ್ರೋಡಿ ಕನ್ಸ್ಟ್ರಕ್ಷನ್ ದ ಸುಶಾಂತ್ ಶೆಟ್ಟಿ, ಇಂಜಿನಿಯರ್ ಸುಬ್ರಹ್ಮಣ್ಯ ಈ ಪೊರ್ತೊಡಿದ್ದರು. ಕಟೀಲು ದುರ್ಗಾ ಪರಮೇಶ್ವರಿ ಸನ್ನಿಧಿಯಲ್ಲಿ
ಕ್ಷೇತ್ರವು ತಿಬಾರ ಕ್ಷೇತ್ರವು ಬರ್ಪಿನಾಕ್ಲೆ ಒಂದು ಸ್ವಾಗತ ಗೋಪುರ ಆಸೆ ಅವೇನು ಮುಗುರೋಡಿ ಕನ್ಸ್ಟ್ರಕ್ಷನ್ ನಮ್ಮ ಸುಧಾಕರ್ ಶೆಟ್ಟಿ ಡಬ್ಬಣ್ಣಗಾರ ಸಂತೋಷರು ಅವೇನೊಂದು ಸೇವಾ ರೂಪ ಬಂದು ಬರ್ತಾ ಬಂದು ನಮ್ಮ ಕ್ಷೇತ್ರದ ಕಟೀಲ್ ಕ್ಷೇತ್ರದ ಆಚೆ ತಿಬಾರ್ ಕ್ಷೇತ್ರದ ತಂತ್ರಿವರೇಣ್ಯರಾಯನಂಚಿನ ಬ್ರಹ್ಮಶ್ರೀ ವೇದವಸ್ತಂತ್ರಿಗಳನ್ನ ಆಚಾರ್ಯತ್ವನು ಆಯ್ತಾ ಶಿಲಾನ್ಯಾಸ ಕಾರ್ಯಕ್ರಮದ ಅಂಚ ಐನಾತ್ ಬೇಗ ಅವೇನು ಮುಗುರೋಡಿ ಕನ್ಸ್ಟ್ರಕ್ಷನ್ದಲ್ಲಿ ಮಂತ್ರಿಗೊತ್ತ ಬಂತಿನ ಆಶ್ವಾಸನೆ ಕೊಡ್ತೀರಿ ಎಲ್ಲಂಜಿ ನಮ್ಮ ಕಟೀಲ್ ದೇವರನ್ನ ಭೇಟಿಗೆ ಹೋಗ್ತಿನಂಚಿನ ಸಂದರ್ಭ ಏಪ್ರಿಲ್ 20 ನಾನು ಅವೇನೊಂದು ಉದ್ಘಾಟನೆ ಮಾಡ್ಕೊಂಡು ಬಂತಿನ ಒಂದು ಆಸೆ ನಮ್ಮ ಅಂಡ ವ್ಯಾಪಾರೀಕರಣದ್ದು ಪರಂಪರೆದ ವಿಚಾರಗಳಿಗೂ ತೊಂದರೆ ಆತಂಡ ಮೂಲ ಪರಂಪರೆ ಒರಿಪವನ ಕಾರ್ಯ ಆವಡೊಂದು ಡಾಕ್ಟರ್ ರವೀಶ್ ಪರವ ಪಡುಮಲೆ ಪಂತೆರು ಕೇದಿಲಾ ದೈವಸ್ಥಾನದ ಪಿರ ಪ್ರತಿಷ್ಠೆ ಬ್ರಹ್ಮಕಲಶ ಬುಕ್ಕ ಜಾತ್ರೆದಲ್ಲಿಕ್ಕುಡು ಅಂಗಾರೆ ನಡೆತಿನ ಧಾರ್ಮಿಕ ಸಭೆಟ್ 6 ಉಪನ್ಯಾಸ ಕೊರಿಯರು. ಬಂಟ್ವಾಳ ತಾಲೂಕು ಕೆದಿಲದ ಉಳ್ಳಹಕ್ಲು ಧೂಮಾವತಿ ಮಲರಯ್ಯ ದೈವಸ್ಥಾನದ ಪಿರ ಪ್ರತಿಷ್ಠೆ ಬ್ರಹ್ಮಕಲಶ ಮಾರ್ಚ್ 19-17 ಮುಟ್ಟ ನಡೆತೊಂದುಂಡು. ಕೆಮ್ಮಿಂಜೆ ನಾಗೇಶ ತಂತ್ರಿಯರ್ನ ಪೌರಾಹಿತ್ಯಡು ನಡೆತೊಂದಿಪ್ಪುನ ಧಾರ್ಮಿಕ ಕಾರ್ಯಡಿಡು ಅಂಗಾರೆ ಬಯ್ಯಗ ದುರ್ಗಾ ಪೂಜೆ ಅಧಿವಾಸ ಹೋಮ ಬೊಕ್ಕ ಮಾ ಪೂಜೆ ನಡಪಾಯಿರು. ಧಾರ್ಮಿಕ ಸಭೆಟ್ಟು ಬ್ರಹ್ಮಕಲಶ ಸಮಿತಿ ಗುರುಕಾರ್ಯರು ಜನಾರ್ದನ ಕುಲಾಲ್ ಮಾತಿರನ್ನು ಎತ್ಕೊಂಡರು. ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಪ್ರಾಧ್ಯಾಪಕರು ಬೊಕ್ಕ ಭೂತಾರಾಧನಾ ಕ್ಷೇತ್ರದ ಡಾಕ್ಟರ್ ರವೀಶ್ ಪರವ ಪಡುಮಲೆ ಭೂತಾರಾಧನೆ ಭೌತಿಕ ಸಂಸ್ಕೃತಿದ ಸಂಶೋಧನೆ ನಡಪಾಯಿನ ಡಾಕ್ಟರ್ ಶೋಭಾ ತಳಿಂಗಳ ಮಲ್ಲ ಭಿನ್ನರಾದಿತದ ಧಾರ್ಮಿಕ ಸಭೆ ಉದಿಪನಾಂಡ್. ಡಾಕ್ಟರ್ ಶೋಭಾ ತಳಿಂಗಳ ಪಾತಿರದು ಭೂತಾರಾಧನೆ ಪಿರಾಕದ ಪರಂಪರೆ ಆದಿತದ ಇತ್ತೆ ಮಾಯ ಆತನಂದು ಡಿಲ್ಲಿದ ವಸ್ತು ಸಂಗ್ರಹಾಲಯಡು ಗುರ್ತ ಮತದ ಇತ್ತಂಡ. ಅಂಡ ಭೂತಾರಾಧನೆ ತುಳುವಿರ ನಂಬುದಿನ ಸತ್ಯ ಆದುಂಡು ಒಂದೇನು ಪ್ರತಿಯೊರೆಗ್ಲ ತೆರಿಪಾವುಡೊಂದು ಅಧ್ಯಯನಗೂ ದುಂಬುಪೋಯಿನ ಪುರ್ತುಡು ಕೆದಿಲಾ ದೈವಸ್ಥಾನ ಸಾಕಾರ ಕೊರ್ತುನಂದು ಪಂಡಿರು. ಡಾಕ್ಟರ್ ರವೀಶ ಪರವ ಪಡುಮಲೆ ಉಪನ್ಯಾಸ ಕುರ್ದು ವ್ಯಾಪಾರೀಕರಣದ್ದು ಪರಂಪರೆದ ವಿಚಾರಗಳಿಗೆ ತೊಂದರೆ ಆತಂಡು. ಬದುಕ ಕಟ್ಟನರೆ ದೈವ ಶಕ್ತಿಲಿನ ಬೆರಿಸಾಯ ಅಗತ್ಯ ಆದುಂಡು. ಹಿರಿಯರು ಪಾಡ್ದು ಕೊರ್ನ ಸಾದಿಡು ದೈವಲಿನ ವಿಚಾರಧಾರೆಯನ್ನು ನಂಬೊಂದು ಬರಂದುಂಡು. ಮೂಲ ಪರಂಪರೆ ಒರಿಪವನ ಕಾರ್ಯ ಆವುಡೊಂದು ಪಂಡೇರು. ದೈವಲಿನ ಚಾಕ್ರಿ ಮಲ್ಪನಕ್ಲೆಗ್ ತಮ್ಮನದ ಮರ್ಯಾದೆ ಮಲ್ತೆರು. ಕೆದಿಲಾ ದೈವಸ್ಥಾನ ಆಡಳಿತ ಮಂಡಳಿ ಗುರುಕಾರ್ಯರು ಜೆ ಕೃಷ್ಣ ಭಟ್, ಕುಡ್ಲಾ ಎಜೆ ಆಸ್ಪತ್ರೆದ ವೈದ್ಯಕೀಯ ನಿರ್ದೇಶಕರು ಡಾಕ್ಟರ್ ಪ್ರಶಾಂತ್ ಮಾರ್ಲಾ, ಬೆಂಗಳೂರದ ಕಟೀಲ್ ಇಂಡಸ್ಟ್ರೀಸ್ ಯಜಮಾನರು ಕೆಎನ್ ಶಂಕರ್, ಸುಲೋಚನಾ ಭಟ್ ಪುಂಜತ್ತೋಡಿ, ಗಿರಿಯಪ್ಪ ಗೌಡ ಪೆರ್ಲಾಪು, ಕೆದಿಲಾ ಸಾಕೇತನಗರ ಶ್ರೀರಾಮ ಭಜನಾ ಮಂದಿರದ ಗುರುಕಾರ್ಯರು ಅಶ್ವಥ್ ಕಾಂತಕೋಡಿ ಧಾರ್ಮಿಕ ಸಭೆಟ್ಟು ಪಾಲ್ಗೊಂಡಿರು. ಆಡಳಿತ ಸಮಿತಿ ಕಾರ್ಯಂತರು ಕೆ ಮುರಳೀಧರ ಶೆಟ್ಟಿ ಸೊಲ್ಮೆ ಸಂದಾಯರು, ಸಂತೋಷ್ ಕುಮಾರ್ ಬೊಕ್ಕ ಗೀತಾ ಪ್ರಸಾದ್ ಸೊಲ್ಮೆ ಸಂದಾಯರು. ಇಂಗ್ಲಿಷಲ್ಲಿ ನಾನು ಕಲೆಯ ಇತಿಹಾಸದ ಒಂದು ಮ್ಯೂಸಿಯಮಲ್ಲಿ ಬರೆಯುವ ನನ್ನ ಒಂದು ಜವಾಬ್ದಾರಿ ಆಸ್ ಅ ಆರ್ಟ್ ಹಿಸ್ಟೋರಿಯನ್ ನಾನು ಮಾಡ್ತಾ ಇರುವಾಗ ಇದಕ್ಕೊಂದು ವಾದ ಇರಬೇಕು. ಮೂಢನಂಬಿಕೆ ಅಲ್ಲ, ನಾವು ನಂಬಿದ ಸತ್ಯ, ತುಳುವರು ನಂಬಿದ ಸತ್ಯ ಇದು ಡೆವಿಲ್ ವರ್ಷಿಪ್ ಅಲ್ಲ, ಇಟ್ ಈಸ್ ಅ ವರ್ಷಿಪ್ ಆಫ್ ಡಿವೈನ್ ಬೀಯಿಂಗ್ಸ್. ಇದು ನನ್ನ PhD ವಾದ. ಇದಕ್ಕೆ ಸಮರ್ಥನೆ ಸಿಕ್ಕಿದ್ದು ನನಗೆ ಇಲ್ಲಿ ಕೆದಿಲ ಗ್ರಾಮದ ದೈವಸ್ಥಾನದಲ್ಲಿ. ಇಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿರೋದ್ರಿಂದ ನಾನು ಫೋಟೋ ತೆಗೆದು ಸೂಕ್ಷ್ಮದಲ್ಲಿ ಎಲ್ಲ ಒಂದು ನಮ್ಮ ಕಟ್ಟುಕತ್ತಲೆ ಅದೆಲ್ಲ ಒಂದು ಸೂಕ್ಷ್ಮವಾಗಿ ನೋಡಿ ಅದರ ಬಗ್ಗೆ ಬರೆದು PhD ಪಡೆದಿರೋದು. ನಮ್ಮ ಮಾತೆರ್ಲ ನಮ್ಮ ಜೀವನಡು ಪುಟ್ಟವನಡು ನಮ್ಮ ಜೋಕುಲೆಗೆ ನಮ್ಮ ಏಪಲ ಹಾಳದ ವಿಚಾರನು ತೆರಿಪಾಯರ ಬಲ್ಲೆ ನಮ್ಮ ಜೋಕುಲು ದಾದ ಮಲ್ಪುಯರು ಪನ್ಪನೇನೆ ನಮ್ಮ ಕಣ್ಣಾರೆ ತೂವೊಂದು ಆ ಜೋಕುಲೆಗೆ ಸನಾತನ ಹಿಂದೂ ಧರ್ಮದ ಕತೆಕ್ಲೇನೆ ಅತಂಡ ನಮ್ಮ ನಂಬೊಂದು ಬತ್ತಿನ ದೈವಳಿನ ಕತೆಕ್ಲೇನೆ ತೆರಿಪಾ ಒಂದು ಪೋಣಂದೆತ್ತಂಡ ಖಂಡಿತವಾತ್ಲ ಸಂಸ್ಕಾರಯುತವಾಯಿ ನಂಚಿನ ಒಂದು ಪೊರ್ಲ ಕಂಠದ ಜೀವನ ಕಟ್ಟೋಲೆ. ಜವಣ ಜವಂದಿ ಸೈನ್ಯಗೂ ಸೇರಿದು ದೇಶ ಸೇವೆ ಮಲ್ಪರೆ ದುಂಬು ಬರಡು ಸೈನಿಕರಿಗೂ ಸಮಾಜಡು ಮರ್ಯಾದಿದ ಸ್ಥಾನ ಉಂಡು ಭಾರತೀಯ ವಾಯುಸೇನೆದ ದುಂಬದ ಅಧಿಕಾರಿ ಪುರುಷೋತ್ತಮ್ ಎಸ್ ಪಂತೆರು ಕುಡ್ಲ ಅಶೋಕನಗರ ಯುವಕ ಮಂಡಲದ 53ನೇ ವರ್ಷದಲ್ಲಿ ಇಸಿಡು ತಮ್ಮನದ ಮರ್ಯಾದೆ ಪಡೆದು ಅರ್ಪಾತೆರಿಯರು. ಕುಡ್ಲದ ಅಶೋಕನಗರ ಯುವಕ ಸಂಘದ 53ನೇ ವರ್ಷದಲ್ಲಿ ಅಶೋಕನಗರದ ಹಿರಿಯ ಪ್ರಾಥಮಿಕ ಶಾಲೆಡ್ ನಡೆತಂಡ. ಈ ಪೊರ್ತುಡು ಸಾಧಕರಿಗೆ ಸಮ್ಮನ ಬಿಡ್ಸರಿ ಜೋಗ್ಲೆಗೆ ಪುರಸ್ಕಾರ ಬೊಕ ಸಾಂಸ್ಕೃತಿಕ ಕಾರ್ಯಕ್ರಮ ಅಟ್ಟಣೆ ಆದಿತ್ತಂಡ. ಸಂಘದ ಗುರುಕಾರ್ಯರು ಜಯರಾಮ್, ಮರ್ಯಾದೆ ಗುರುಕಾರ್ಯರು ಜೋಸೆಫ್ ಲೋಬೋ ಬೊಕ ಪದಾಧಿಕಾರುಲು ಈ ಪೊರ್ತುಡಿತ್ತರ.
ಸಾಧಕರಿಗೆ ಸಮ್ಮಾನದ ಮರ್ಯಾದೆ ಲೇಸಿಡ್ ಸ್ವರೂಪ್ ದುಂಬುದ ಭಾರತೀಯ ವಾಯುಸೇನೆದ ಅಧಿಕಾರಿ ಪುರುಷೋತ್ತಮ ಎಸ್ ಮೇರೆಗೆ ಸಮ್ಮಾನದ ಮರ್ಯಾದೆ ಮಲ್ತೆರ. ಪುರುಷೋತ್ತಮ ಪಾತಿಡ್ದು ಜವನ ಜವಂದಿ ಸೈನ್ಯಗೂ ಸೇರ್ದು ದೇಶ ಸೇವೆ ಮಲ್ಪರ ದುಂಬು ಬರಡು ಸೈನಿಕರಿಗೆ ಸಮಾಜಡು ಮರ್ಯಾದಿದ ಸ್ಥಾನ ಉಂಡು. ಸೇನೆಗೆ ಸೇರಿಯರೆ ಅಗ್ನಿವೀರ್ಯರು ಪಂಪನ ಎಡ್ಡೆ ಯೋಜನೆ ಉಂಡು. ಅಶೋಕನಗರ ಯುವಕ ಸಂಘ ಸೈನ್ಯಗೂ ಸೇರಿಯರೆ ಉಮೇದು ಕೊರಡೊಂದು ಪಂಡ್ಯರ. ಅಶೋಕನಗರ ಬಂಟರ್ನ ಸಂಘದ ಗುರುಕಾರ್ಯರ ರವಿಚಂದ್ರ ಶೆಟ್ಟಿ ಗುತ್ತಿಗೆದಾರರು ಗುರು ಪ್ರಕಾಶ್ ಬೊಕ ನಮ್ಮ ಕುಡ್ಲ ಚಾನಲ್ದ ಡಾಕ್ಟರ್ ಪ್ರಿಯಾ ಹರೀಶ್ ಮಲ್ಲಬಿನೆರಾದ ಪಾಲ್ದೆ ತುಂಡ್ಯರ. ಪ್ರಿಯಾ ಹರೀಶ್ ಪಾತಿಡ್ದು ಸಂಘ ಸಂಸ್ಥೆಲು ಸ್ವಾರ್ಥದ ಅಂತೆ ಬೊಕ ಪ್ರಾಮಾಣಿಕವಾದ ಸೇವೆ ಸಂದಾವಡು ಅಂಚಿನ ಸೇವೆಗೆ ಸಮಾಜಡು ಮರ್ಯಾದೆ ತಿಕ್ಕೊಂಡೊಂದು ಪಂಡಿನ ಆರು ಅಶೋಕನಗರ ಯುವಕ ಸಂಘದ ಕಾರ್ಯಾಲಯನ ಪುಗಾರಿಯರ. ಅರುಣ್ ಶೆಟ್ಟಿ ಪೇಜಾವರ ಅಶೋಕನಗರ ಯುವಕ ಸಂಘದ ಸರ್ವ ಸದಸ್ಯರು ಪಾಲ್ದೆ ತುಂಡ್ಯರ. ಈಗ ನಾವು ಹೋಗಿ ಮಿಲಿಟರಿಯಲ್ಲಿ ಸರ್ವಿಸ್ ಮಾಡಿ ದೇಶ ಸೇವೆ ಮಾಡ್ತಾರೆ. ಹಾಗೆ ಅಶೋಕ್ ನಗರ ಯುವಕ ಸಂಘ ಅವರು ಸೇವೆ ಇಲ್ಲಿ ಇದ್ದು ಮಂಗಳೂರಲ್ಲಿದ್ದು ಜನರಿಗೆ ಸೇವೆಯನ್ನು ಕೊಡೋದು ಅದು ಸಹ ಒಂದು ದೇಶ ಸೇವೆ. ನನಗೆ ಭಾರಿ ಇದಾಗಿದೆ, ಅಭಿವಂದನೆಯನ್ನು ಸಲ್ಲಿಸ್ತೇನೆ. ಮತ್ತು ಅವರಿಗೆ ಯುವಕ ಸಂಘಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಅತ್ಯುತ್ತಮ ಯುವಮಂಡಲ ಪ್ರಶಸ್ತಿ ವಿಜೇತ ಅಂತ ಸಿಕ್ಕಿದೆ. ಅದು ಅವರಿಗೆ ನಾನು ಕಂಗ್ರ್ಯಾಚುಲೇಷನ್ ಹೇಳ್ತೇನೆ. ಈಗ ಈ ವೇದಿಕೆಯನ್ನು ಈಗಲೂ ಅಲಂಕರಿಸಿ ಈ ವೇದಿಕೆಯಲ್ಲಿ ರಾರಾಜಿಸುತ್ತಿರುವವರು ನಮ್ಮ ಯುವಕ ಸಂಘ ಅಂತ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತಾ ಇದ್ದೇನೆ. ಅವರಿಗೆ ಇನ್ನು ಮುಂದಕ್ಕೂ ದೇವರ ಆಯುರಾರೋಗ್ಯ ಸುಖಭಾಗ್ಯವನ್ನು ಆ ಒಂದು ತಂಡದವರಿಗೆ, ಆ ಪದಾಧಿಕಾರಿಗಳಿಗೆ ಕರುಣಿಸಲಿ. ಅವರ ಸಮಾಜಮುಖಿ ಸೇವೆ ಇನ್ನೂ ಎಲ್ಲರಿಗೂ ಲಭಿಸಲಿ. ಈ ನಮ್ಮ ಅಶೋಕನಗರ ಪರಿಸರ ಒಳ್ಳೆಯದಾಗಲಿ ಅಂತ ಹೇಳುತ್ತಾ ನನಗೆ ಅವಕಾಶ ಕೊಟ್ಟದ್ದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ಸಂಘನ 53 ವರ್ಷದಿಂದ ನಡಪಾದ ಬೈದರು ನಿಕ್ಲೆಗೆ ಜಿಲ್ಲಾ ಮಟ್ಟೋಡು ಗುರುತ ಮಲ್ತಿದ್ರು. ನನ್ನ ದಿನಕ್ಲೆಡು ರಾಜ್ಯ ಮಟ್ಟೋಡ್ಲ ನಿಕ್ಲೇನ ಗುರುತ ಮಲ್ಪೇರು ಪಂಪಿನ ಭರವಸೆ ಉಂಡು. ಅಂಚಿನ ದೇವರ ನಿಕ್ಲೆಗೆ ರಾಜ್ಯ ಮಟ್ಟೋಡು ಮಲ್ಲ ಒಂಜಿ ಮಾನದಿಗೆ ತಿಕ್ಕಡು ಪಂಡಿ ಹನಿ ಪೊರ್ತುಡು ದೇವರ ನಿಕ್ಲೆಗೆ ನಟ್ಟುವೆ. ಅಂಚನೆ ನಮ್ಮ ಒವೇ ಒಂಜಿ ಸಂಘ ಸಂಸ್ಥೆ ಆವಡು ಎಂಚಿನಲ್ಲ ಆವಡು ಅದಂಡಲ ಬೇಲೆ ಮಲ್ತಂಡ ಕೆಲವರು ಪಿರಾವಡ್ದು ಪನ್ಪೇರು ಅಪ್ಪಗ ನಮಕ್ ಬೇಜಾರು ಹಾಕೊಂಡು ಏತು ಬೇಲೆ ಮಂತನಲ್ಲ ನಮ್ಮ ಬೇಜಾರನ್ನು ಬೇತಕಳ್ಳ ಪಟ್ಟನು ಸತ್ಯಗೂ ಬೆಲೆ ಇಜ್ಜತ ಎಡ್ಡಾದಿಗೆದು ಬೆಲೆ ಇಜ್ಜತ ಅಂದು ಪನ್ಪ ಅಂಡ ಅಂಚನಿಕಲು ಏಪಲ ಎನ್ನುನ ಬೊಡ್ಚಿ ಸತ್ಯಗೂ ಎಡ್ಡೆತನಕ್ಕೂ ಏಪಲ ಬೆಲೆ ಉಂಡು. ತೂಪಿನ ಶಕ್ತಿ ಒಂಜಿ ಮಿತ್ತುಡುದು ಒಂದೇ ಒಪ್ಪುಂಡು. ಪಾಪ ಪುಣ್ಯದ ಲೆಕ್ಕ ಮಲ್ಪನಾರು ಮಿತ್ತುಡು ಉಲ್ಲೇರ ಆರು ಒಂದೇ ಒಪ್ಪೇರು. ಅವು ನಮಕ್ ಏಪ ಪಲಿಪುಣನ್ ಪಣ್ಣಗ ನಮ್ಮ ಕಷ್ಟ ಕಾಲುಡು ಉಪ್ಪುನಗ ಖಂಡಿತವಾದ್ಲ ಅವು ನಮಕ್ ಪಲಿತು ಬರ್ಪುಂಡು. ಅಂಚಾದ ನಿಕಲು ಬೇಜಾರು ಮನ್ಪರೆ ಬಲಿ ನಮ್ಮ ಕೆಲಸುಡು ಏಪಲ ಸ್ವಾರ್ಥ ಒಪ್ಪರೆ ಬಲಿ. ಸತ್ಯ ಧರ್ಮ ನಿಷ್ಠೆ ಪ್ರಾಮಾಣಿಕತೆ ನಮಡ ಇತ್ತುಂಡ ನಮ್ಮ ಓಲ್ಲಗೆಂದುದು ಬರ್ಪ. ವಿಶ್ವ ಮಹಿಳಾ ದಿನಾಚರಣೆದ ಲೆಕ್ಕಡು ರಾಜ್ಯಮಟ್ಟದ ಯಕ್ಷಗಾನ ಪುಂಜು ಕಲಾವಿದರೆಡ್ದು ಸಾಧನಾ ಸಂಭ್ರಮ ಸಮ್ಮಿಲನ ಯಕ್ಷ ಸುಮತಿ 2024 ಮಾರ್ಚ್ 14 ಕಾಂಡೆ 9 ಗಂಟೆಗೆ ಕುಡ್ಲದ ವಿಶ್ವವಿದ್ಯಾನಿಲಯ ಕಾಲೇಜಿದ ರವೀಂದ್ರ ಕಲಾಭವನೋಡು ಅಟ್ಟಣೆ ಮಲ್ತದನಂದು ಇಡೀ ಕಾರ್ಯಕ್ರಮದ ನಿರ್ದೇಶಕಿ ಸುಭಾಷಿಯಾ ಜೈನ್ ಸುದ್ದಿಕೊಟ್ಟಡು ತೆರಿಪಾದಿರು. ಯಕ್ಷಸುಮತಿ 2024 ಪುಂಜಲಿನ ಯಕ್ಷಗಾನದ ಇಡೀ ಕಾರ್ಯಕ್ರಮದ ರಚನಾತ್ಮಕ ನಿರ್ದೇಶಕಿ ಶುಭಾಶಯ ಜೈನ್ ಅಂಗರಿಕುಳದ ಪತ್ರಿಕಾ ಭವನೋಡು ಸುದ್ದಿಕೂಟೋಡು ಪಾತಿರ್ದು ಕಾರ್ಯಕ್ರಮದ ವಿವರ ಕುರಿಯರು. ವಿಶ್ವ ಮಹಿಳಾ ದಿನಾಚರಣೆದಲ್ಲಿ ಕೂಡ ರಾಜ್ಯಮಟ್ಟದ ಯಕ್ಷಗಾನ ಪುಂಜು ಕಲಾವಿದರಿಡ್ದು ಸಾಧನ ಸಂಭ್ರಮ ಸಮ್ಮಿಲನ ಯಕ್ಷಸುಮತಿ 2024 ಕಾರ್ಯಕ್ರಮ ಮಾರ್ಚ್ 14 ಶನಿವಾರ ಕಾಂಡೆ 9 ಗಂಟೆಗೆ ಕುಡ್ಲದ ವಿವಿ ಕಾಲೇಜಿದ ರವೀಂದ್ರ ಕಲಾಭವನೋಡು ಅಟ್ಟಣೆ ಮಲ್ತದನು. ನಾದನೂಪುರ ಯಕ್ಷೋತ್ಥಾನ ಟ್ರಸ್ಟ್ ವಂಡರ್ ಕನ್ನಡ ಬುಕ್ಕ ಸಂಸ್ಕೃತಿ ಇಲಾಖೆ ಉಡುಪಿ ಜಿಲ್ಲೆ ಯಕ್ಷ ವಾಸ್ಯಂ ಕಾರಿಂಜ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತುಳುಪೀಠ ಕುಡ್ಲ ವಿಶ್ವವಿದ್ಯಾನಿಲಯ ತುಳು ಸ್ನಾತಕೋತ್ತರ ವಿಭಾಗ ವಿವಿ ಸಂಧ್ಯಾ ಕಾಲೇಜ್ ಒಟ್ಟು ಸೇರಿಗೆಡೆ ಈ ಕಾರ್ಯಕ್ರಮ ದಿವೊಂದುಂಡು ಯಕ್ಷಗಾನ ಪ್ರಸಂಗ ಕರ್ತೆರ್ಲ ಅದುಪ್ನ ಶುಭಾಶಯ ಜೈನ್ ಪಂಡೇರು. ಯಕ್ಷಗಾನ ಕ್ಷೇತ್ರಡು ಉಪ್ಪುನ ಮಾತಾ ಪೊಂಜಲೆನು ಒಂಜೇ ವೇದಿಕೆಡು ಸೇರ್ಸಾದು ಮೆಚ್ಚುಗೆ ತೆರಿಪವನ ಗುರುತು ಮಲ್ಪುನ ಯಕ್ಷಗಾನ ಕ್ಷೇತ್ರಗೂ ಪೊಂಜಲೆನ ಕೊಡಿಗಿಲೆನು ಹೊರ ಪಿರ ಮಗರ್ದು ತೂಪುನ ಪೊಂಜು ಕಲಾವಿದರಿನ ಪ್ರತಿಭೆಲೆಗೆ ವೇದಿಕೆ ಮಲ್ತು ಕೊರ್ಪುನ ಯಕ್ಷಗಾನೋಡು ಪೊಂಜಲಿನ ಬಗೆಟ್ ಬೇತೆ ಬೇತೆ ವಿಚಾರ ಕೂಟಲು ದಿವೊಂದಾದ ಆರ್ಪಂಡೇರು. ರಾಜ್ಯ ವಿಧಾನಸಭೆದ ಸ್ಪೀಕರ್ ಯುಟಿ ಖಾದರ್ ಬೊಕ್ಕ ಬೇದ್ರದ ಡಾಕ್ಟರ್ ಎಂ ಮೋಹನ್ ಆಳ್ವ ಕಾರ್ಯಕ್ರಮ ಉದ್ದೀಪನ ಮಲ್ಪೇರು. ಬಯ್ಯ ನಾಲರಿಕ್ ಮುಗಿತಲ ಲೇಸು ನಡಪೆರೆ ಉಂಡು ಶುಭಾಶಯ ಜೈನ್ ಪಂಡೇರು. ಯಕ್ಷ ವಾಸ್ಯಂ ಕಾರಿಂಜದ ನಿರ್ದೇಶಕಿ ಸಾಯಿ ಸುಮಾ ಎಂ ನಾವಡ ಶಿವರಾಮ್ ಶೆಟ್ಟಿ ಪ್ರಸಾದ್ ಅಂಚನ್ ಸುದ್ದಿಕೂಟುಡಿತ್ತೇರು. ವಿಶ್ವ ಮಹಿಳಾ ದಿನಾಚರಣೆ ಅಂತ ಹೇಳಿದರೆ ಮಾರ್ಚ್ ತಿಂಗಳಲ್ಲಿ ಯಾವತ್ತೂ ಕೂಡ ಆಚರಿಸಬಹುದು ಅವರವರ ಅನುಕೂಲಕ್ಕೆ ತಕ್ಕ ಹಾಗೆ. ಸೊ ಹಾಗಾಗಿ ಮಾರ್ಚ್ 16ನೇ ತಾರೀಕು ಈ ಎಲ್ಲ ಸಂಸ್ಥೆಗಳಿಗೆ ಅಥವಾ ಒಟ್ಟು ಸೇರುವಂತಹ ಏನು ಯಕ್ಷಗಾನ ಕಲಾವಿದರಿದ್ದಾರೋ ಅವರಿಗೊಂದು ಅನುಕೂಲವಾಗುವಂತಹ ದಿನ ಆಗಿರೋದ್ರಿಂದ ಮಾರ್ಚ್ 14ನೇ ತಾರೀಕು ನಾವು
ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಇನ್ನು ಮುಖ್ಯವಾಗಿ ಯಕ್ಷಗಾನ ಅಂತ ಹೇಳಿದರೆ ಪ್ರದರ್ಶನಕ್ಕೆ ಸಂಬಂಧಪಟ್ಟಂತಹ ಕಲೆ ಬೇರೆ ಏನು ಚಟುವಟಿಕೆಗಳು ನಡೆಯೋದಿಲ್ವ ಅಂತ ಕೇಳಿದರೆ ಗೋಷ್ಠಿಗಳನ್ನ ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಸೊ ಯಕ್ಷಗಾನದ ಬಗ್ಗೆ ಅಧ್ಯಯನಾತ್ಮಕವಾಗಿ ನೋಡುವಂತಹ ಒಂದು ದೃಷ್ಟಿಕೋನದಲ್ಲಿ ಕೆಲವೊಂದು ಗೋಷ್ಠಿಗಳನ್ನ ಇಟ್ಕೊಂಡಿದ್ದೇವೆ. ಸೊ ಪತ್ರಿಕೆಗಾಗಿ ಸೇವೆ ಸಲ್ಲಿಸಿರುವಂಥ ವ್ಯಕ್ತಿಗಳನ್ನ ಗಮನಿಸಿ ಅವರನ್ನು ನಾವು ಗೌರವಿಸುವಂಥ ಒಂದು ಇದಿದೆ. ಅಷ್ಟೇ ಅಲ್ಲ, ಯಕ್ಷಸುಮತಿ ಮೊದಲನೇ ಬಾರಿಗೆ ಮಹಿಳೆಯರ ಕಾರ್ಯಕ್ರಮ ನಡೀತಾ ಇದೆ. ಯಕ್ಷಸುಮತಿ 2024 ಗೌರವ ಖ್ಯಾತ ಭಾಗವತರಾಗಿರುವಂತಹ ಶ್ರೀಮತಿ ಲೀಲಾವತಿ ಬೈಪಡಿತಾಯ ಅವರಿಗೆ ಈ ವರ್ಷ ನೀಡಬೇಕು, ಗೌರವಿಸಬೇಕು ಅಂತೇಳಿ ಅಂದ್ಕೊಂಡಿದ್ದೇವೆ ನಾವು. ಕೊಡತ್ತೂರು ಅರಸು ಕುಂಜರಾಯ ದೈವಸ್ಥಾನಡು ಪಿರ ಪ್ರತಿಷ್ಠೆ ಬ್ರಹ್ಮಕಲಶ ಬೊಕ್ಕ ಅರಸು ಕುಂಜರಾಯರ್ನ ನೇಮ ನಡಪಾಯಿ ಬೊಕ್ಕ ಬೇತೆ ಬೇತೆ ರಾಜನ್ ದೈವಲೆನ ನೇಮ ನಡತೊಂದಿತ್ತದು ಸೋಮವಾರ ರಾತ್ರಿ ಬಡಗಾಯಕ್ಕಾರ್ದ ಜಾರಂದಾಯ ಬಂಟ ದೈವಲಿಗೂ ನೇಮ ಕೊರಿಯರು. ಮುಲ್ಕಿ ತಾಲೂಕದ ಕೊಡೆತ್ತೂರು ಅರಸು ಕುಂಜರಾಯ ದೈವಸ್ಥಾನಡು ಪಿರ ಪ್ರತಿಷ್ಠೆ ಬ್ರಹ್ಮಕಲಶ ನಡಪಾಯಿ ಬೊಕ್ಕ ನಿಚ್ಚಲ ಬೇತೆ ಬೇತೆ ದೈವಲಿನ ನೇಮ ನಡತನುಂಡು. ಅರಸು ಕುಂಜರಾಯ ದೈವಸ್ಥಾನದ ಪ್ರಧಾನ ದೈವ ಅರಸು ಕುಂಜರಾಯಗೂ ನೇಮ ಕೊರನಿಡ್ದು ಬೊಕ್ಕ ಬೇತೆ ಬೇತೆ ಕಡಿಡ್ದು ಬೈದಿನ ರಾಜನ್ ದೈವಲಿಗೂ ನೇಮ ಕೊರೊಂದುಲ್ಲೆರು. ಕೊಂಡಲಡ್ದು ಕೊಂಡಲ್ತಾಯ, ಶಿಬರೂರ್ದು ಕೊಡಮಂತಾಯ, ಕೊಡೆತ್ತೂರು ಮಾಗಂದಡಿಡ್ದು ಕಾಂತೇರಿ ಜುಮಾದಿ ಬಂಟ, ಬಡಗ ಎಕ್ಕಾರಡ್ದು ಜಾರಂದಾಯ ಬಂಟ, ಕೊಡೆತ್ತೂರು ಮಿತ್ತಮೈಲಡ್ದು ಸರಳ ಜುಮಾದಿ ಬಂಟ ದೈವಲಿನ ಭಂಡಾರ ಬತ್ತದು ನೇಮ ನಡಪವನಂಚ 4ನೇ ದಿನ ಸೋಮವಾರ ರಾತ್ರಿ ಬಡಗ ಎಕ್ಕಾರಡ್ದು ಬೈದಿನ ಜಾರಂದಾಯ ಬಂಟ ದೈವಲಿನ ನೇಮ ನಡಪಾಯರು. ಕೋರ್ದಬ್ಬ ಬೊಕ್ಕ ಜಾರಂದಾಯ ದೈವಲಿನ ಭೇಟಿ ಈ ಪೊರ್ತುಡು ಅಟ್ಟಣೆ ಆದಿತ್ತಲು. ಅರಸು ಕುಂಜರಾಯ ದೇವಸ್ಥಾನದ ಜೀರ್ಣೋದ್ಧಾರ ಬೊಕ್ಕ ಬ್ರಹ್ಮಕಲಶ ಸಮಿತಿಯ ಪದಾಧಿಕಾರಿಗಳು ಬೊಕ್ಕ ಮಾತಾ ಸದಸ್ಯರು, ಆಡಳಿತ ಮಂಡಳಿ ಬೊಕ್ಕ ಟ್ರಸ್ಟ್ ಗುರ್ಕಾರ್ಯರು, ಮಾತಾ ಸದಸ್ಯರು, ಬೊಂಬಾಯಿ ಸಮಿತಿ ದಕ್ಕಲು ಗುತ್ತು ಬರಿಕೆ ದಕ್ಕಲು ಕೊಡೆತ್ತೂರು ಮಾಗಣೆ ಸುತ್ತಮುತ್ತದ ಬೊಕ್ಕ ಪರವೂರ ಭಕ್ತರು ನೇಮತೂದು ಬೂಳೆ ಪ್ರಸಾದ ತೆತ್ತೊಂಡೆರು. ಸ್ವಾಮಿ ವಿವೇಕಾನಂದರ್ನ ಉದ್ದೇಶನು ಬದುಕಿಗೊಂದು ಆಸರೆ ತಂಡ ನಿಜ ಮಲ್ತದನೆಂದು ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಪಂತೆರು ಮಲ್ಲೂರು ಸಂಭ್ರಮ 2024 ಉದಿಪನ ಮಲ್ತದು ಅರ್ಪಾತೆರಿಯರು. ಬದುಕಿಗೊಂದು ಆಸರೆ ಮಲ್ಲೂರು ಬೊಕ್ಕ ಲಯನ್ಸ್ ಕ್ಲಬ್ ಕಾವೂರದ ಜತೆ ಸೇರಿಗೆಡ ಮಲ್ಲೂರು ಸಂಭ್ರಮ 2024 ಸಾಮಾಜಿಕ ಸಾಂಸ್ಕೃತಿಕ ಕಾರ್ಯಕ್ರಮದ ಸಂಗಮ ಐತಾರ ಮಲ್ಲೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಕೈತಾಲ ನಡೆದಿದೆ. ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಕಾರ್ಯಕ್ರಮ ಉದಿಪನ ಮಲ್ತ್ಯರ ಕಟೀಲ್ ಪಾತಿರ್ದ ಇತ್ತೆ ದೇಶ ಬದಲಾವಣೆದಂಚೆ ಸಾಗೊಂದುಂಡು ಪರಿವರ್ತನೆ ಲೋಕದ ನಿಯಮ ವಿವೇಕಾನಂದರ್ನ ಉದ್ದೇಶನು ಬದುಕಿಗೊಂದು ಆಸರೆ ತಂಡ ನಿಜ ಮಲ್ತದಂಡ ಕೂಟೊಗು ಮೆಚ್ಚಿಗೆ ತಿರಿಪಾವೆಂದು ಪಂಡ್ಯರ ಶಕ್ತಿದಾಂತಿನ ಕುಟುಂಬಲಿಗೆ ಈ ಪೊಟ್ಟುಡು ಪಣವು ಸಹಾಯ ಕೊಡ್ದು ಎಡ್ಡೆಪ್ಪು ಬಯಕಿಯರ ಉದ್ಯಮಿ ಆಶಿತ್ ಶೆಟ್ಟಿ ದೆಮ್ಮಳೆ ಗುರ್ಕಾರ್ಮೆದ ಪಾತ್ರ ಪಂಡದ ಎಡ್ಡೆಪ್ಪು ಬಯಕಿಯರ ಕುದ್ರೋಡು ಕ್ಷೇತ್ರದ ಆಡಳಿತ ಮಂಡಳಿ ಪಣವುದ ಗುರ್ಕಾರ್ಯರ ಆರ್ ಪದ್ಮರಾಜ್ ಉದ್ಯಮಿ ರವಿರಾಜ ಶೆಟ್ಟಿ ನೆಟ್ಟೆಗುತ್ತು ಅಯ್ಯಪ್ಪ ಭಕ್ತವೃಂದ ಪೆರ್ಮಂಕಿದ ಗುರ್ಕಾರ್ಯರ ಕಿರಣ್ ಪಕ್ಕಳ ಉದ್ಯಮಿ ರಾಮಕೋಟಿ ಅನ್ಕಜೆ ಉದ್ಯಮಿ ಸುಧೀರ್ ರಾವ್ ಅಬ್ದುಲ್ ರೆಹಮಾನ್ ದೆಮ್ಮಳೆ ಸುಮಾ ಶೆಟ್ಟಿ ದೆಮ್ಮಳೆ ದಯಾನಂದ ಶೆಟ್ಟಿ ಕಾವೂರು ಉಮೇಶ್ ಶೆಟ್ಟಿ ಬರ್ಕೆ ಸಮಿತಿದ ಪ್ರಧಾನ ಕಾರ್ಯಂತರ ಪ್ರಕಾಶ್ ಮಲ್ಲೂರು ಗುರ್ಕಾರ್ಯರ್ಬಕ ಮಾತಾ ಸದಸ್ಯರಲ್ಲಿ ಹೆಸರು ಪಾಲ್ದೆತೊಂಡೆರ. ಮಲ್ಲೂರು ರಾಮಕೃಷ್ಣ ಬಾಲಗೋಕುಲ ತಂಡದ ಸಾಂಸ್ಕೃತಿಕ ವೈಭವ ನಡತಂಡ ರಾತ್ರಿ ವಿಜಯಕುಮಾರ್ ಕೊಡಿಯಾಲ ಬೈಲ್ ಬರೆದ ನಿರ್ದೇಶನ ಮಲ್ತಿನ ಮೈತಿದಿ ತುಳು ಸಾಮಾಜಿಕ ನಾಟಕ ಪ್ರದರ್ಶನ.
ವಿವೇಕಾನಂದರ ಆಶಯವನ್ನು ಇವತ್ತು ಬದುಕಿಗೊಂದು ಆಸರೆ ಬಹಳ ಚೆನ್ನಾಗಿ ಮಾಡಿದೆ. ಅದರ ಇಡೀ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಟ್ಟಿದ್ದೀರಿ, ಆರೋಗ್ಯದ ರಕ್ಷಣೆಯನ್ನು ಮಾಡುವುದಕ್ಕೋಸ್ಕರ ಸೇವೆಯನ್ನು ಮಾಡ್ತಾ ಇದ್ದೀರಿ, ವಸತಿ ಇಲ್ಲದವರಿಗೆ ವಸತಿಯ ಪರಿಕಲ್ಪನೆಗಳನ್ನು ಕೊಟ್ಟಿದ್ದೀರಿ. ಇದೊಂದು ಅದ್ಭುತ ಕಾರ್ಯ. ನಿಮಗೆ ಅಭಿನಂದನೆಗಳು, ಶುಭ ಆಗಲಿ. ನಿಮ್ಮ ಸಹಯೋಗದಲ್ಲಿ ನಾನೂ ಇದ್ದೇನೆ ಅಂತ ಹೇಳ್ತಾ ಲಯನ್ಸ್ ಕ್ಲಬ್ಬಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ಶುಭವನ್ನು ಸಲ್ಲಿಸ್ತೇನೆ. ನನೊಂಜಿ ದಶಕ ಉಂಡು, ನನೊಂಜಿ ಶತಕ ಉಂಡು, ಅವು ಭಾರತದ ಜವಣೆರೆ ಮಲ್ಲುರ್ದ ಜವಣೆರೆ ನಿಖಲೆಗೆ ಈ ಅವಕಾಶನು ಬಿಡೋಡ್ಚಿ ಬೋಡ್ತಿನಾತ್ ವಿಪುಲ ಅವಕಾಶಲುಂಡು ಮಲ್ಲುರ್ದ ಊರುಡು ನಿಖಲೆಗೆ ಮಲ್ಲುರ್ದ ಊರುನೆ ನಂದನವನ ಅನ್ಪೋಲಿ ಮಲ್ಲೂರುಡೆ ನಿಖಲೆಗೆ ಬೋಡ್ತಿನಾತ್ ಅವಕಾಶలను ನಿಖಲೆನ್ ಕ್ರಿಯೇಟ್ ಮಲ್ಪೋಲಿ ಸಾಧ್ಯತೆ ಎಂಕುಲ್ಲ ಬರ್ಪ ಎಂಕುಲ್ಲ ನಿಖಲನೊಟ್ಟಿಗೆ ಕೈ ಜೋಡಿಸವ ಇಡೆಗು ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನೆಲ್ಲೈತೆ ಪುರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲು.